ವಿವಿಧ ಪೂಜಾಸನವಾಣಿಯರ ಪಾದ ಪೂಜೆಗೆ ಪೊಡಮಡುಕವನ್ನಿ ಪೆರಿ ಕದಾ ಇರುವಂತಹ ಸ್ಥಳ ದೇವಲೋಕಕ್ಕೆ ಯಾರು ಎಂದುಕೊಂಡಿದ್ದೀರಿ? ದೇವೇಂದ್ರ ಮಹಾಪ್ರಭುಗಳು ಅಂತ ತಿಳಿದಿದ್ದೇವೆ. ಹಾಗೆ ಎಂದುಕೊಳ್ಳಬಹುದು. ಹೊರಟು ಬಂದಂತಹ ವಿಚಾರಗಳು ಅನೇಕವಿದೆ.
ವಚನವಾತೆ ಕಲಿಗಳು ನಿಶ್ಚಯ ಸಂಕರದೊಳಗೆ ಕಲಿಗಳು ನಿಶ್ಚಯ ಸಂಕರದೊಳಗೆ ಕಳರ ಬೀದಿಯು ನಮಗೆಲ್ಲಿ ನಿಲ್ಲ ಆ ಕಳರ ಬೀದಿಯು ನಮಗೆಲ್ಲಿ ನಿಲ್ಲ ನಳಿನಾನ ಕಾರುಣ್ಯದಲ್ಲಿ ಸಂತೋಷವಾದೇನ ಜೀವಿತದೊಳಗೆ ಮನದರೆ ದೇವತೆಗಳೇ, ದೇವೇಂದ್ರ, ನಿಮ್ಮ ದಯದ ಮಾತಿನಿಂದ ತುಂಬಾ ಸಂತೋಷಗೊಂಡಿದ್ದೇನೆ. ಇನ್ನು ಮುಂದೆ ಏನಾದರೂ ಆಸುರದಾನವರ ದಾಳಿ ಈ ನಾಗಲೋಕಕ್ಕೆ ಆದರೆ ನಾವೆಲ್ಲರೂ ಒಗ್ಗೂಡಿಯವರನ್ನೇ ಪಡೆಯೋಣ. ನಿಶ್ಚಿಂತರಾಗಿ ನಾವೆಲ್ಲರೂ ನಮ್ಮ ಸ್ವಸ್ಥಾನವನ್ನು ಸೇರಿಕೊಳ್ಳೋಣ. ಇತ್ತನೋ ನಿತಿಜ ಆತ್ಮಜ ಸುರಾತ್ಮವತ್ತು ಆನಂದನೋ ವಿಮಲದಿಂದ ಹೋದಗದಿ ದೈತ್ಯರ ಮುಖವನ್ನು ನೋಡುತ್ತ ಬಿತ್ತರಿಸಿದ ನಂದು ಮುದನಿಗದಿ ರಾಕ್ಷಸರ ಉದ್ಧಾರ ಇರುವಂತಹ ಸ್ಥಳ ಸೋಡಿತಾಪುರಕ್ಕೆ ಯಾರೆಂದು ಬಂದಿದ್ದೀರಿ? ತಾರಕಾಸುರ ಮಹಾಪ್ರಭು ಅಂತ ತಿಳಿದಿದ್ದೇವೆ. ಎಂದುಕೊಳ್ಳಬಹುದು. ಏನಂತೆ ಓಲಗೊಳ್ಳಬೇಕು? ಅನೇಕವಿದೆ. ಹಾ ಹಾ
ಕಶ್ಯಪ ಬ್ರಹ್ಮರಿಗೆ ಹಾ ಹಾ ಸೆರೆಸೆಯಲ್ಲಿ ಹುಟ್ಟಿದ 4 ಮಕ್ಕಳಲ್ಲಿ ಹಾ ಹಾ ಈ ತಾರಕಾಸುರ ಒಬ್ಬ, ಶೂರಪದ್ಮ, ಸಿಂಹವಕ್ರರೆಂಬ ಸಹೋದರರು ಹಾಗೂ ಅಜಮುಖಿ ಎಂಬ ಸಹೋದರಿ. ವರ್ತಮಾನ ಕಾಲದಲ್ಲಿ ಅಪ್ರತಿಮ ಕೀರ್ತಿವಂತನಾಗಿದ್ದೇನೆ. ಈ ತಾರಕನ ಹೆಸರು ಕೇಳಿದ್ರೆ ಯಾರೇ ಆಗಲಿ ಕರಕರನೆ ನನ್ನ ಜೀವನದ ಏಕೈಕ ಗುರಿಯನ್ನು ಸಾಧಿಸಬೇಕಾದರೆ ನನ್ನವರ ಸಹಕಾರ ಅಗತ್ಯ. ಎಲ್ಲಿ ನನ್ನವರು ಬರಲಿ. ಅನ್ಯಾಯ ಮಾಡಿ ಗಿರಿತಾಯಿ ಮಕ್ಕಳಾದ ದೇವತೆಗಳು ಸ್ವರ್ಗಲೋಕವನ್ನು ಆಳುತ್ತಿದ್ದಾರೆ. ಸ್ವರ್ಗಲೋಕದ ಪಟ್ಟವನ್ನು ಪಡೆಯಬೇಕಾದರೆ ಸ್ವರ್ಗಕ್ಕೆ ದಾರಿ ಮಾಡೋಣ. ಏನು ನಿಮ್ಮ ಅಭಿಪ್ರಾಯ? ಬುದ್ಧಿ ನಾವು ದ್ವಾರದಲ್ಲಿರುವಾಗ ಭಾರಿ ಸೇವೆ ಬಂತು ಬುದ್ಧಿ. ಏನು ಅದು? ಸೇವೆ ಸೇವೆ. ಸೇನೆ ಬಂತು, ಮತ್ತೇನಾಯ್ತು? ಈ ಸಲ ಹೊಸ ಸೇನೆ ಪಡೆ ಬಂದಿದೆ ಅಂತೆ. ಮತ್ತೆ ಯಾರು ಬಂದದ್ದು? ನಿಮ್ಮ ದೊಡ್ಡಮ್ಮನ ಮಕ್ಕಳು ಏನೇನು ಬಂದದ್ದು? ಮಾನಗಟ್ಟ ನಾಶಿ ಅಂತ ಭಾಷಣ ನಿನಗೆ ಯಾರು ಮಾತಾಡ್ತಿದ್ದೀರಿ? ನಾನು ಹೇಳ್ತಿದ್ದೇನೆ. ಮತ್ತೆ ಯಾರು ಬಂದದ್ದು? ಯಾರು? ನಿಮ್ಮ ದೊಡ್ಡಮ್ಮನ ಮಕ್ಕಳು. ಅದೇ ಯಾರು ಬಂದದ್ದು? ನಿಮ್ಮ ಅಣ್ಣನ ತೊರಕೇಶ್ವರ. ಅದು ತೊರಕಾಸುರ ಅಲ್ಲ, ಅದು ತಾರಕಾಸುರ. ಮತ್ತೆ ಮತ್ತೆ ನಿಮ್ಮ ಚಟ್ಟ ಬಿಡ್ಬೇಕಂತೆ. ಚಟ್ಟವ? ಅದು ಚಟ್ಟ ಅಲ್ಲ, ಅದು ಪಟ್ಟ ಬಿಡೋದು ಏನ್ ಮಾಡ್ತಾರಂತೆ? ಹೋಗ್ಬೇಡ ದೇವತೆಗಳೇ, ದೇವತೆಗಳೇ, ದೇವೇಂದ್ರ ಸುರುಳಾವರವರ ಗಾಡಿ ಈ ನಾಗಲೋಕಕ್ಕೆ ಆಗಿದೆ. ನಾವೆಲ್ಲರೂ ಒಗ್ಗೂಡಿ ಅರಸಕ್ಕೆ ಬರೆಯೋಣ.
ಮರ್ಯಾದಿಂದ ಹಾ. ಸ್ವರ್ಗಲೋಕದ ಪಠ್ಯವನ್ನು ಈಗಾಗಲೇ ನನ್ನ ಕೊಟ್ಟು ಹಾ, ನನ್ನ ಕಾಲಿಗೆ ಎರಗಿದರೆ ಹಾ. ನಿನ್ನನ್ನು ಬಿಟ್ಟೇನು. ಹಾ. ಇಲ್ಲದಿದ್ದರೆ ಹಾ. ಎತ್ತಿನ ಕೈ ನಿನ್ನ ಕೆನ್ನೆಗೆ ಬಂದಿದ್ದು. ಎಲ್ಲಾ ಪಾವಕ ಹಾ. ಮುರಿಯಾಗದ ಮೂಲಕ ಹಾ. ಮೂರು ಕೋಟಿಗಳನ್ನು ವೆಚ್ಚಿಸಿ ಹಾ. ಈ ಸುರಾಲೋಕದ ಅಧಿಕಾರವನ್ನು ಪಡೆದಿದ್ದೇನೆ. ಹಾ. ನಿನ್ನಂತೆ ಇದು ಹಿಂದೆ ಬಂದವರ ಗತಿ ಏನಾಗಿದೆ ಎಂಬುದು ನಿನಗೆ ಗೊತ್ತಿದೆ. ಹಾ. ಈ ವಜ್ರಾಯುಧನ ನಿನ್ನನ್ನು ಯಮನಾಗಿ ಹತ್ತೇನು. ನಿಮ್ಮಂತಕ್ಕೆ ನೋಡುವ. ಅಯ್ಯೋ, ಏನು ಮಾಡಲಿ? ತಾರಕದಿಂದ ತೊಲ್ಲಲ್ಪಟ್ಟ ನಾನು ಗಿರಿಯ ಗುಹೆಗಳಲ್ಲಿ ಅಲೆದಾಡುವಂತ ಇತ್ತು. ಇದಕ್ಕೆ ಪರಿಹಾರ ಸಿಗುವುದಾದರೆ ಆ ಮೂರ್ತಿಗಳಿಂದಲೇ ಸಿಗಬೇಕು. ದೇವತೆಗಳನ್ನೆಲ್ಲ ಸಿಕ್ಕಿಕೊಂಡು ನಾನು ಬ್ರಹ್ಮಗಳೇ ಸಾಗುತ್ತೇನೆ. ತಾರಕಾಸುರ ಮಹಾಪ್ರಭುಗಳಿಗೆ ದೇವಾಗಲಿ, ತಾರಕಾಸುರ ಮಹಾಪ್ರಭುಗಳಿಗೆ ದೇವಾಗಲಿ. ತಾರಕಾಸುರ ಮಹಾಪ್ರಭುಗಳಿಗೆ ವೀರರೇ, ದೇವೇಂದ್ರ ಯುದ್ಧದಿಂದ ಸೋತು ಹೋಗಿದ್ದಾನೆ. ಈಗ ಸ್ವರ್ಗದ ಪಟ್ಟ ನಮ್ಮ ಸ್ವಾಧೀನ.
ಆದ ಮೇಲೆ ಶಿವನು ತಪದಲ್ಲಿದ್ದಾನೆ. ಆತನ ತಪವನ್ನು ಕೆಡಿಸಬೇಕಾದರೆ ನೀನೇ ಸಮರ್ಥನೆ. ಹಿಂದಗಡೆ ಬಂದಿದ್ದೇವೆ. ನೀನೇ ಆ ಶಿವನ ತಪವನ್ನು ಕೆಡಿಸಬೇಕು. ನೀನೇ ರಕ್ಷಿಸಬೇಕು ನಮ್ಮನ್ನು. ಏನು ಹೇಳಿದೆ?
ನಡುಗಿಸುತ್ತ ಗತಿ, ಸ್ವಾಮಿ, ಮನ್ಮಥನ ಸ್ಥಾನ ಏನೆನ್ನುವುದಾದರೂ ಇನ್ನಾದರೂ ತನದಿದೆಯ ಸದಾವಕಾಶ. ಸ್ವಾಮಿ, ಶಿವನು ತನ್ನ ಹುಲಿಗಳನ್ನು ಸೇವನೆಂದ ಕೇಳುತ್ತಲವಲ್ಲ ನಿನಗೆ ಹರಣ ತೊಲ್ಲಪ್ಪ ಕೇಳು ತರವಲ್ಲ ನಿನಗೆ ಶಂಕರ ನೋಡೋಳು ಕಲಗಾವಿಟ್ಟು ಶಂಕರ ನೋಡೋಳು ಕಲಗಾವಿಟ್ಟು ಉರಿ ಗಂಟೆ ಗಂಟು ಉರಿ ಗಂಟೆ ಗಂಟು ಶಂಕರ ನೋಡು ವಲ್ಲಭ ತರವಲ ತರವಲ ಸ್ವಾಮಿ, ಪ್ರಾಣೇಶ್ವರಿ, ಶಿವನು ತನ್ನ ಉರಿಗಳನ್ನು ತೆರೆದನೆಂದಾದರೆ ಸಮಸ್ತ ಲೋಕವೇ ಭಸ್ಮವಾಗುವುದಿಲ್ಲವೇ? ಹೀಗಿರುವಾಗ ಅದನ್ನು ಎದುರಿಸುವ ಮಾತು ಬೇಡ ಸ್ವಾಮಿ. ರತಿ, ಯಾಕೆ ಮಾತು? ಕಿಚ್ಚು ಗಂಗನ ಒಳಗೆ ಹೆಚ್ಚು ಬೆಳೆಯೇ. ಕಿಚ್ಚು ಗಂಗನ ಒಳಗೆ ಹೆಚ್ಚು ಬೆಳೆಯೇ. ರತಿ, ಆ ಶಿವನಿಗೆ ಹೆಚ್ಚು ಗಂಡಿರಬಹುದು. ಆದರೆ ನಾನೆನ್ನುವ ಪುಷ್ಪ ಪಂಚಬಾಣಗಳಿಂದ ಯಾರಿಂದಲೂ ಎದುರಿಸುವ ಸಾಧ್ಯವಿಲ್ಲ. ಆದ್ದರಿಂದ ನೀನು ಧೈರ್ಯಸ್ಥಳಾಗಿರು. ಹೆದರಿಕೆಯನ್ನು ಬಿಟ್ಟು ಬಿಡು. ಹೋಗಿ ಸ್ವಾಮಿ, ಶಿವನ ತಪಸ್ಸನ್ನು ಭಂಗಿಸಿ ಆತನ ಉರಿಗಳಿಗೆ ಬಲಿಯಾಗುವುದು ಬೇಡ ಸ್ವಾಮಿ. ಚಂದವೇ ರಮಣ ಭವನೊಡನೆ ಕಾದಿ ಹಿಂದೆ ಯಾರುಳಿದವರು ಈ ಹಿಂದೆ ಯಾರುಳಿದವರು ಅಂಧಕಾರ ಗಜದಾನವ ತ್ರಿಪುರರು ಅಂಧಕಾಸುರ ಗಜದಾನವ ತ್ರಿಪುರ ಜಲಮಂದರರು ಏನಾದರೂ ರಮಣ ಚಂದವೇ ರಮಣ
ಏನಿದು ಮನ್ಮಥನ ಆಗಮನವಾದರು ಶಿವ ಕಣ್ಣು ತೆರೆಯಲಿಲ್ಲ. ನನ್ನ ಪಂಚಬಾಣಗಳಿಂದ ಇದರ ಜ್ಞಾನವನ್ನು ಭಂಗಗೊಳಿಸುತ್ತೇನೆ. ಇದೋ ಇದೋ ಅರವಿಂದ. ಇದೋ ಚೂತ. ಇದೋ ನಾಮಲ್ಲಿಗ. ಆಗೋದಿಲ್ಲ, ನನ್ನ ಕೊನೆಯ ಬಾಣ ನೀಲೋತ್ಪಲ. ದೀರ್ಘಕಾಲದಿಂದ ತಪಸ್ಸಿನಿಂದ ಒಮ್ಮೆಲೆ ಹೊರ ಬಂದಾಗ ನಾನು ಕುಳಿತ ಪರಿಸರ ಬದಲಾದ ಅನುಭವ. ನನ್ನ ತಪೋಭಂಗ ಮಾಡಿದವರು ಯಾರೆಂದು ನೋಡಿದಾಗ ಮನ್ಮಥ ನನ್ನ ಹಣೆಗಣ್ಣಿಗೆ ಬಲಿಯಾಗಿ ಭಸ್ಮವಾಗಿ ಹೋದ. ನನ್ನಲ್ಲಿದ್ದ ಕೋಪವೆಲ್ಲ ಅನಲ ರೂಪದಲ್ಲಿ ಬಹಿರ್ಮುಖವಾಯಿತು. ವಸಂತ ಕಾಲ ನನ್ನಲ್ಲಿ ಆವರಿಸಿತು. ತುಸು ದೂರ ದೃಶ್ಯವನ್ನು ಹರಿಸಿದಾಗ ನನ್ನನ್ನು ಸೇರುವ ಮೂಲಕ ಬಯಕೆಯಿಂದ ತಪಸ್ಸಿಗೆ ಕುಳಿತಿದ್ದಾಳೆ ಪಾರ್ವತಿ. ನನ್ನ ಸತಿಯಾದ ದಾಕ್ಷಾಯಿಣಿ ಪುನರಪಿ ನನ್ನನ್ನು ಸೇರುವ ಬಯಕೆಯಿಂದ ಪರ್ವತರಾಜನ ಪುತ್ರಿಯಾಗಿ ಪಾರ್ವತಿಯಾಗಿ ತಪಸ್ಸಿಗೆ ಫಲ ನೀಡುವ ನೋಡುವಾಗ ಅವಳನ್ನು ಪರೀಕ್ಷಿಸಿ ನೋಡೋಣ. ಓ ಕನ್ಯಾಮಣಿಯೇ, ಘೋರವಾದ ಅಡವಿಯಲ್ಲಿ ಕೋಮಲ ಕಾಲದ ನೀನು ತಪಸ್ಸು ಮಾಡುವುದನ್ನು ನೋಡಿ ನನ್ನ ಹೊಟ್ಟೆಗೆ ಬಿಸಿ ನೀರು ಸುರಿದಂತಾಗುತ್ತಿದೆ. ಯಾಕೆ ಈ ರೀತಿಯಾಗಿ ದೇಹವನ್ನು ದಂಡಿಸುತ್ತಿದ್ದಿ ಎಂದು ಹೇಳಬಾರದೆ? ರಾಮನರೇ, ನನ್ನ ತಪಸ್ಸನ್ನು ಭಂಗಪಡಿಸಿದವರು ಪೂಜ್ಯರಾದ ನಿಮ್ಮಲ್ಲಿ ಹೇಳುತ್ತಿದ್ದೇನೆ. ಕೈಲಾಸವಾಸಿಯಾದ ಪರಶಿವನನ್ನು ಪತಿಯಾಗಿ ಪಡೆಯಲು ತಪಸ್ಸನ್ನು ಮಾಡುತ್ತಿದ್ದೇನೆ. ದಯವಿಟ್ಟು ನನ್ನನ್ನು ತಡೆಯದೆ ಕಾಡು ದಾರಿಯಾಗಿ ಹೋಗಿ ಸ್ವಾಮಿ. ಅಯ್ಯೋ, ಯಾರಿಗೆ? ಶಿವನಿಗಾಗಿಯೇ. ಅವನು ಹೇಗಿದ್ದಾನೆಂಬುದಾದರೂ ನಿಮಗೆ ತಿಳಿದಿದೆಯೇ? ಹಣೆಯಲ್ಲಿ ಕಿಚ್ಚಿನ ಕಣ್ಣು, ಜರಡಿ ಕಟ್ಟಿದ ಕೂದಲು, ಕೊರಳಿನಲ್ಲಿ ಹಾವು, ಮೈ ಮೇಲೆ ಬಲಿದ ಬೂದಿ. ಸ್ನಾನದ ಪರಿಚಯವೇ ಇಲ್ಲದ ಆತನಿಗೂ ಕೋಮಲಾದ ನೀನು ಹಾಗೂ ನಿನ್ನ ಜೋಡಿ ಸರಿಯಾಗಿದೆ. ಅಯ್ಯೋ ಬ್ರಾಹ್ಮಣರೇ, ಸಾಕು ಮಾಡಿ ಕೇಳಲಾರಿ ನಿಮ್ಮ ಮಾತುಗಳನ್ನು. ಶಿವನು ಧರಿಸಿದ ವಸ್ತ್ರ ಆಭೂಷಣಗಳೆಲ್ಲ ಲೋಕದ ರಕ್ಷಣೆಗಾಗಿ ಹಾಗೂ ಭಕ್ತರ ಗುರುತಿಗಾಗಿ. ಹೆಚ್ಚು ಮಾತನಾಡದೆ ಹತ್ತು ಹೋಗಿ. ತರುಣಿ, ಸ್ಮಶಾನವಾಸಿ ಭೂತ ಗಣಗಳ ನಡುವೆ ಪ್ರಖ್ಯಾತ ಮೂರು ಲೋಕಗಳಲ್ಲಿ ಪ್ರಖ್ಯಾತವಾದ ದೇವೇಂದ್ರನನ್ನು ನಾನು ನಿನಗೆ ವರನಾಗಿ ಮಾತನಾಡುತ್ತೇನೆ. ಅವನೆದುರಿಗೆ ನಿನ್ನ ಶಿವ ಯಾವ ಲೆಕ್ಕ? ಹರ ಹರ, ಕೇಳಲಾರೆ ದೇವಾ. ಹರಗರ ತಪವಟ್ಟಿರಿಸಿದ ಪಾಪಿವನೇ. ಹರಗರ ತಪವಟ್ಟಿರಿಸಿದ ಪಾಪಿವನೇ. ದುರುಳತಾದೇನೆಂದೆನುತ ಹೊರಡಿದಳು ಪಾರ್ವತಿ. ಹರನೇ ಶಂಕರನೇ, ನಿನ್ನ ನಿಂದನೆಯನ್ನು ಕೇಳುವಂತಾಗಿದೆ. ಭಕ್ತಿ ಭಾವದಿಂದ ಭಜಿಸುತ್ತಿರುವ ಈ ಸಂದರ್ಭ ಈ ಮುದಿ ಸನ್ಯಾಸಿ ಬಂದು ನನ್ನನ್ನು ನಂದಿಸಿ ನನ್ನ ತಪಸ್ಸನ್ನು ಕೆಡಿಸಿಬಿಟ್ಟರಲ್ಲಿ.
ಈ ಮುದಿ ಬೈರಾಗಿಗೆ ತಕ್ಕ ಬುದ್ಧಿ ಕಲಿಸುತ್ತೇನೆ. ದುಃಖಿಸಬೇಡ, ಸುಮ್ಮನೆ ದೇಹವನ್ನು ದಂಡಿಸಬೇಡ. ಇಗೋ ನಾನೇ ಬಂದಿದ್ದೇನೆ, ನಿನ್ನ ಈಶ ಬಂದಿದ್ದೇನೆ. ಸ್ವಾಮಿ, ಇದೇನಿದು ಆ ಬೈರಾಗಿಯಲ್ಲಿ ನೀವು? ನನ್ನ ಬಗ್ಗೆ ನಿನ್ನ ಎಷ್ಟು ಪ್ರೀತಿ ಇದೆ ಎಂದು ಪರೀಕ್ಷೆ ಮಾಡಲು ಬಂದಿದ್ದೇನೆ. ಇಗೋ ನಾನೇ ಬಂದಿದ್ದೇನೆ. ಸ್ವಾಮಿ, ಧನ್ಯನಾದೆ. ಇದೋ ನಿಮ್ಮ ಆಧಾರ ಬಿತ್ತಗಳಿಗೆ ವಂದಿಸುತ್ತಿದ್ದೇನೆ. ನನ್ನನ್ನು ಮನ್ನಿಸಬೇಕು. ಪಾರ್ವತಿ, ಇನ್ನು ದೀರ್ಘಕಾಲ ನಿನ್ನನ್ನು ಅಗಲಿ ಇರಲಾರೆ. ಬೇಗ ತಂದೆಯ ಅನುಮತಿ ಪಡೆದು ವಿವಾಹವಾಗಬೇಕು. ಆಗೋ ಸುರರೆಲ್ಲ ಅಂಬರದಿಂದ ಹೂಮಾಲೆಗೆ ಇರುತ್ತಿದ್ದಾರೆ. ಪರೀಕ್ಷೆ ಅವರ ನಿರೀಕ್ಷೆಯಂತೆ ನಾವು ಮದುವೆ ಆಗಬೇಕು. ನನ್ನ ಹಾಗೂ ಗಿರಿಜೆಯ ವಿವಾಹ ಆಯೋಯಿತು. ನನ್ನ ವಿವಾಹವೇ ಮೂಲ ಕಾರಣವೇ ತಾರಕಾಸುರನ ವಧೆಗಾಗಿ. ನಮ್ಮ ದಾಂಪತ್ಯದ ಫಲವಾಗಿ ಗಿರಿಜೆಯು ಬಸಿರನ್ನು ಪಡೆದು ಇಂದಿಗೆ ಸುಂದರವಾದ ಗಂಡು ಮಗುವನ್ನು ಪಡೆದಿದ್ದಾಳೆ. ಇಂದಿಗೆ 6ನೆಯ ದಿನ. ಮಗು ಬೆಳೆದು ವಿದ್ಯೆಯನ್ನು ಕಳೆಯುತ್ತಿದ್ದಾನೆ. ಇಂದಿಗೆ ಎಲ್ಲವೂ ಸುಖವಾಗಿರುತ್ತದೆ. ಹರ ಹರ ಮಹಾದೇವ. ಯಾರದು? ದೇವ ಶಂಭೋ ಶಂಕರ, ನಿನ್ನ ಪಾದಾವೃಂದಗಳಲ್ಲಿ ದೇವೇಂದ್ರನ ವಿನಃ. ಎದ್ದೇಳು ದೇವೇಂದ್ರ. ಏಕೆ ಬಂದೆ? ಏನೇ ಕಾರಣ ಖಿನ್ನತೆ? ಶಂಕರ, ಆ ತಾರಕಾಸುರನೆಂಬ ದಾನವ ದೇವತೆಗಳನ್ನೆಲ್ಲ ಒಗ್ಗೂಡಿಸಿ ದೇವಲೋಕವನ್ನು ಆಳುತ್ತಿದ್ದಾನೆ. ಆತನ ವಧೆಯಾಗಬೇಕಾದರೆ ಆ ನಿಮ್ಮ ಪುತ್ರನಿಂದಲೇ ಸಾಧ್ಯ. ದಯವಿಟ್ಟು ನಿಮ್ಮ ಪುತ್ರನನ್ನು ಕಳುಹಿಸಿಕೊಡಿ. ಸುರಪಾಲ, ಈಗ ನಿನ್ನನ್ನು ಕಾಪಾಡುವುದಕ್ಕೆ ಆ ದಕ್ಷ ಇಲ್ಲವೇ? ಈಗ ಈಶ್ವರ ನೆನಪಾಯಿತೆ? ಶಂಕರ, ಅವತ್ತು ನಮ್ಮಿಂದಾದ ತಪ್ಪಿಗೆ ನಾವು ಶಿಕ್ಷೆಯನ್ನು ಅನುಭವಿಸಿದ್ದಾಗಿದೆ. ಈಗಲೂ ಆ ಮಾತನ್ನು ಆಡುತ್ತಿದ್ದೀರಲ್ಲವೇ ಸ್ವಾಮಿ? ದಯವಿಟ್ಟು ನಮ್ಮನ್ನು ರಕ್ಷಿಸಬೇಕು ಸ್ವಾಮಿ. ನಮ್ಮಿಂದ ತಾರಕಾಸುರನ ವಧೆಗಾಗಿ ಸಹಾಯ ಬೇಕೇ? ಹೌದು ಸ್ವಾಮಿ, ಮಗನನ್ನು ಕಳುಹಿಸಿ ನಮ್ಮ ತಾರಕಾಸುರನ ವಧೆಗಾಗಿ ಮಂಡಿಸಬೇಕು ಸ್ವಾಮಿ. ಇನ್ನು ನಿನ್ನ ತಲೆ ಬಿಟ್ಟು ಇಳಿದಿಲ್ಲವೇ? ಸ್ವಾಮಿ, ದಯವಿಟ್ಟು ನಮ್ಮನ್ನು ರಕ್ಷಿಸಿ ಸ್ವಾಮಿ. ಈ ಕೇವಲ 6 ದಿನಗಳ ಹಸುಕೂಸನ್ನು ನಾನು ಯುದ್ಧಕ್ಕೆ ಕಳಿಸುವುದೇ? ಹೌದು ಸ್ವಾಮಿ. ದಾನವರ ಗರ್ಜನೆಗೆ ಹೆದರಿ ಓಡಿ ಬಂದಾನು. ಬಿಡು ಬಿಡು ಈ ಮಕ್ಕಳಾಟಿಕೆಯ ಮಾತು.
ನಿನ್ನನ್ನು ಬಿಗಿದಪ್ಪಿ ಆಶೀರ್ವಾದಿಸುತ್ತೇನೆ. ಜಯಶಾಲಿಯಾಗಿ ಬಾ. ಸಂಗಮಕ್ಕೆ ಸೇನೆಯನ್ನು ಸಿದ್ಧಗೊಳಿಸು. ಆಯ್ತು ಪ್ರಭು, ನಡೆಯೋಣ. ಸಣ್ಣವನಾದ ನಿನ್ನನ್ನು ಕೊಂದು ಶಿಶುಹತ್ಯೆ ಪದಕವನ್ನು ಪಡೆಯಬಾರದೆಂದು ಸುಮ್ಮನೆ ಬಿಟ್ಟರೆ ಈ ನಮ್ಮವರನ್ನೇ ಗೆಲ್ಲುತ್ತಾ ಮುಂದೆ ಮುಂದೆ ಬಂದೀಯ. ಶರಪ್ರಯೋಗದಿಂದ ನಿನ್ನ ತಲೆ ಕಡಿದು ಭೂತಗಣಿಗಳಿಗೆ ಬಲಿ ನೀಡಿಯೇನೆ ಎಚ್ಚರ. ಎಲ್ಲರ ದೇವತೆಯ ಮುಖದಲ್ಲಿಯೂ ಸಂತೋಷವನ್ನು ಕಾಣುತ್ತಿದ್ದೇನೆ. ಅದಕ್ಕೆ ಕಾರಣವಾದವನು ನೀನು. ದೇವಸೇನೆಯರು ನಿನ್ನ ಅಧ್ಯಕ್ಷನಾಗಿ ನೇಮಿಸಿದ್ದಾರೆ. ಕೇವಲ 7 ದಿನಗಳ ವಯಸ್ಸಿನಲ್ಲಿ 3 ತಾರಕಾಸುರನನ್ನು ಕೊಂದು ಬಾಲಸುಬ್ರಹ್ಮಣ್ಯನಿಗೆ ಸುರವನಿತೆಯರು ಮಂಗಳವನ್ನು ಬೆಳಗಲು ಬರುತ್ತಿದ್ದಾರೆ. ಜಯ ಜಯ जय 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 जय